ಚೈಲ್ಡ್ ಲೈನ್ ಮಂಗಳೂರು ವತಿಯಿಂದ ಚೈಲ್ಡ್ ಲೈನ್ ಸೇ ದೋಸ್ತಿ ಸಪ್ತಾಹವು ನವೆಂಬರ್ 14ರಿಂದ 20ರವರೆಗೆ ನಡೆಯಲಿದೆ ಎಂದು ಚೈಲ್ಡ್ ಲೈನ್ ಮಂಗಳೂರು ನಿರ್ದೇಶಕ ರೆನ್ನೆ ಡಿಸೋಜ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 14ರಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಪ್ತಾಹವು ಉದ್ಘಾಟನೆಗೊಳ್ಳಲಿದೆ. 1 ವಾರಗಳ ಕಾಲ ನಗರದ ವಿವಿಧೆಡೆ ಕಾರ್ಯಕ್ರಮ ನಡೆಯಲಿದೆ. ಚೈಲ್ಡ್ ಲೈನ್ ಕುರಿತು ಜನರಲ್ಲಿ ಅರಿವನ್ನು ಮೂಡಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದು ಹೇಳಿದರು. ಏಕಕಾಲದಲ್ಲಿ ನಡೆಯುವಂತದ್ದು ಎಲ್ಲ ಚೈಲ್ಡ್ ಲೈನ್ ಘಟಕಗಳ ಮೂಲಕ ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ಪ್ರತಿ ಸ್ಟೇಟ್ಗಳಲ್ಲಿ ಆಗ್ತಿರುವಂಥದ್ದು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು 14 ತಾರೀಕಿಗೆ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡು 1 ವಾರ ನಡೆಯುತ್ತೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಚೈಲ್ಡ್ ಲೈನ್ ಎಂಬುದು 24 ಗಂಟೆ ಕೂಡ ಮಕ್ಕಳಿಗೆ ಸಂಬಂಧಪಟ್ಟ ತುರ್ತು ರಕ್ಷಣೆಗೋಸ್ಕರ ಸಿದ್ಧವಿರುವಂತಹ ಒಂದು ವ್ಯವಸ್ಥೆ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಮಂಗಳೂರಲ್ಲಿ ರೋಶಿನಿ ಲಯ ಮತ್ತು ಪಡಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಈ ಕಳೆದ 1 ವರ್ಷದಲ್ಲಿ ನಾವು ಇದರ ಗಮನದಲ್ಲಿ ಇಟ್ಟುಕೊಂಡು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರನ್ನೆಲ್ಲ ನಾವು ಇನ್ವಾಲ್ವ್ ಮಾಡಿಕೊಂಡು ಮತ್ತು ಇನ್ನೂ ಕೂಡ ಈ ಚೈಲ್ಡ್ ಲೈನ್ ವ್ಯವಸ್ಥೆಯನ್ನು ಪ್ರಚಾರ ಮಾಡಲಿಕ್ಕೆ ಮತ್ತು ಅದರಿಂದ ಸಂಬಂಧಪಟ್ಟ ಹಾಗೆ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆದಾಗ ಅವರನ್ನು ಇನ್ನಷ್ಟು ಮಂದಿಗೆ ಇನ್ವಾಲ್ವ್ ಮಾಡಿಕೊಂಡು ಅವರನ್ನು ಮಕ್ಕಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಒಂದು ಚೈಲ್ಡ್ ಲೈನ್ ದೋಸ್ತಿ ವೀಕ್ ಕಾರ್ಯಕ್ರಮದ ಮೂಲಕ ಅವೇರ್ನೆಸ್ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದೆ. ಜೊತೆಗೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಮಕ್ಕಳ ಜೊತೆ ಇರಬಹುದು, ಮಕ್ಕಳ ಜೊತೆ ಕೆಲಸ ಮಾಡದೇ ಇರಬಹುದು. ಸುದ್ದಿಗೋಷ್ಠಿಯಲ್ಲಿ ಚೈಲ್ಡ್ ಲೈನ್ ನಗರ ಸಂಯೋಜಕ ಯೋಗೇಶ್ ಮಲ್ಲಿಗೆಮಾಡು, ಸುರೇಶ್ ಶೆಟ್ಟಿ, ಚೈಲ್ಡ್ ಲೈನ್ ಕೇಂದ್ರ ಸಂಯೋಜಕ ದೀಕ್ಷಿತ್ ಅಚ್ರಪಾಡಿ, ಚೈಲ್ಡ್ ಲೈನ್ ಆಪ್ತ ಸಮಾಲೋಚಕಿ ರೇಖಾ ಶ್ರೀನಿವಾಸ್ ಉಪಸ್ಥಿತರಿದ್ದರು.